ಈಗ ದೇವರನ್ನು ಸ್ತುತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ ಶ್ರೀ ಸುನಿಲ್ ಕುಮಾರ್ ಬಜಾರ್, ಸಂಚಾಲಕರು, ಚಿನ್ನರ ಚಾವಡಿ, ಮಂಗಳೂರು. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಇವರಿಗೆ ನಮ್ಮ ರೇಣುಕಾ ಟೀಚರ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಶ್ರೀ ಯಾದವ ಸ್ಥಾಪಕಾಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಟ್ರಸ್ಟ್ ಉಳ್ಳಾಲ ತಾಲೂಕು. ಸರ್, ನಿಮಗೆ ಕೂಡ ಆತ್ಮೀಯವಾಗಿ ಸ್ವಾಗತ. ಸಾಜಿದ್ ಪರ್ವೇಜ್ ಕೌನ್ಸಿಲರ್, ನಮ್ಮ ವಾರ್ಡಿನವರು ಈ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ನಿಮಗೆ ಮೇಡಮ್ ಆತ್ಮೀಯವಾಗಿ ಸ್ವಾಗತವನ್ನು. ಇವರನ್ನು ನಮ್ಮ ಸಂಸದ್ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬೇಕಾ ಸಾಮಾಜಿಕ ಕಾರ್ಯಕರ್ತೆ ರೇಖಾ, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಮತಿ ಕವಿತಾ, SBI ಲೈಫ್ ಕಾರ್ಯಕರ್ತೆ, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ SDMC ಉಪಾಧ್ಯಕ್ಷರಾದ ನಂದಾದೀಪ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೆ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಫಾತಿಮಾ ಗೌರವಿಸಬೇಕಾಗಿ ಭಾಗಿಗಳಾಗಿದ್ದಾರೆ. ನಿಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ನಿಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮೆಲ್ಲ ಪುಟಾಣಿ ಮಕ್ಕಳು ಕೂಡ ಇವತ್ತು ಇಡೀ ದಿನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ನಿಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ.
ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡುವ ಎಲ್ಲರನ್ನೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಮಾಧ್ಯಮದವರಿದ್ದಾರೆ, ನಿಮಗೆ ಕೂಡ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಟ್ರಸ್ಟ್ ಇದರ ಆಶ್ರಯದಲ್ಲಿ ನಡೆಯತಕ್ಕಂತಹ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಇದರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಟ್ರಸ್ಟಿನ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಯಾದವ್ ಅವರೇ, ಅದೇ ರೀತಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರ್ತಕ್ಕಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಮತಿ ಗ್ರೆಟ್ಟಾ ಡಿಸೋಜ್ರವರೇ, ಅದೇ ರೀತಿ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಪೋಷಕರ ಸಂಘದ ಪ್ರಮುಖರಾಗಿರ್ತಕ್ಕಂಥ ಪರ್ವೀನ್ ಮೇಡಮ್ ರವರೇ, ಅದೇ ರೀತಿ ನಂದಾದೀಪ ಮೇಡಮ್ ರವರೇ, ಅದೇ ರೀತಿ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಶ್ರೀಮತಿ ಚಂದ್ರಿಕಾ ಮೇಡಮ್ ರವರೇ, ಅದೇ ರೀತಿ ಈ ಒಂದು ದಿವಸದ ಈ ಒಂದು ಶಿಬಿರದ ಸಂಚಾಲಕರಾಗಿರತಕ್ಕಂತಹ ಶಿಬಿರದ ನಿರ್ದೇಶಕರಾಗಿರ್ತಕ್ಕಂತಹ ಪ್ರವೀಣ್ ವಿಸ್ಮಯ ಬಜಾಳ್ ರವರೇ, ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂತಹ ಶ್ರೀಮತಿ ಜಿ ಸುರೇಖರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಕವಿತರವರೇ, ಶಿಕ್ಷಕ ವೃಂದದವರೇ, ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಪ್ರೀತಿಯ ಪುಟಾಣಿಗಳೇ, ವಿದ್ಯಾರ್ಥಿಗಳೇ, ಇವತ್ತು ಇದೊಂದು ಬಹಳ ಮಹತ್ವದ ಕಾರ್ಯಕ್ರಮ. ನಿಜವಾಗಿ ತುಂಬ ಖುಷಿಯಾಗುತ್ತೆ ಮಕ್ಕಳ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಇವತ್ತು ನೀವು ಶಾಲೆಗಳಲ್ಲಿ ಹಲವಾರು, ನಾನು ಮಕ್ಕಳನ್ನ ಉದ್ದೇಶ ಮಾತಾಡ್ತಾ ಇದ್ದೇನೆ, ನೀವು ಹಲವಾರು ಕಾರ್ಯಕ್ರಮ ಭಾಗವಹಿಸ್ತಿರ್ಬೋದು. ಇದು ನಿಮ್ಮ ಕಾರ್ಯಕ್ರಮ, ಇದು ನಿಮ್ಮ ಕಾರ್ಯಕ್ರಮ. ಈಗ ನೋಡ್ತಾ ಇದ್ದೀರಿ, ಸಂಜೆ ಆಗುವಾಗ ಹೇಗಿರ್ತೀರಿ ನೋಡಿ. ಒಂದು ದಿವಸ ನಿಮ್ಮನ್ನ ಶಾಲೆಗಳಲ್ಲಿ ನೀವು ಹೇಗಿರ್ತೀರ ಗೊತ್ತಿಲ್ಲ, ಬಟ್ ಇದರಲ್ಲಿ ಜೋರು ಬೊಬ್ಬೆ ಹಾಕಿಸ್ತಾರೆ, ನಗಡಿಸ್ತಾರೆ, ಆಟ ಆಡಿಸ್ತಾರೆ, ಬೇರೆ ಬೇರೆ ವಿಚಾರಗಳು ನಿಮಗೆ ಹೇಳ್ತಾರೆ. ಈಗಾಗಲೇ ಒಬ್ರು ಮೇಸ್ಟ್ರಲ್ಲಿ ಬಂದಿದ್ದಾರೆ, ನವೀನ್ ಅಡ್ಕರ್ ಸರ್ ಅವರು ಬಂದಿದ್ದಾರೆ, ಪ್ರವೀಣ್ ವಿಸ್ಮಯ ಅವರು ಕೂಡ ಇದ್ದಾರೆ. ಇಬ್ರು ನಿಮ್ಮನ್ನ ಸಂಜೆ ಎಷ್ಟು ನಮಗೆ ಅನುಮತಿ ಇದೆ, 3 ಗಂಟೆ ಅಲ್ಲಿ ತನಕ ನೀವು ಫುಲ್ ಒಂದು ರೀತಿ ಸಂತೋಷದಲ್ಲಿ ಇದರಲ್ಲಿ ಪಾಲ್ಗೊಳ್ಳಿಕ್ಕಿದ್ದೀರಿ. ಹಾಗೆ ಏನಿದು ಕಾರ್ಯಕ್ರಮ ಹೆಸರೇನು? ಜೋರು ಕೇಳುವುದಿಲ್ಲ ನಂಗೆ. ಚಿನ್ನರ ಚಿಲಿಪಿಲಿ. ಚಿನ್ನರಂದ್ರೆ ಯಾರು? ಯಾರು? ಇಲ್ಲಿದ್ದವರ? ಯಾರು? ನೀವು ಚಿನ್ನರು. ನಿಮ್ಮ ಚಿಲಿಪಿಲಿ
ಈ ಒಂದು ಕಾರ್ಯಕ್ರಮ ಇದು ನಿಜಕ್ಕೂ ಹೇಳಬೇಕಾದ್ರೆ ಇದು ಒಂದು ದಿವಸದ ಕಾರ್ಯಕ್ರಮ ಅಲ್ಲ. ನಾವು ಇದನ್ನ ಮಂಗಳೂರಿನಲ್ಲಿ ಒಂದು ವಾರದ ನಡೆಸ್ತಾ ಇದ್ದೇವೆ, 10 ದಿವಸ ನಡೆಸ್ತೇವೆ, 4 ದಿವಸ. ಯಾಕಂದ್ರೆ ಒಂದು ದಿವಸದಲ್ಲಿ ಮಕ್ಕಳನ್ನ ಅದೊಂದು ಆ ರೀತಿಯ ಕ್ಲೋಸ್ ಅಟ್ಯಾಚ್ಮೆಂಟ್ ಬರಲ್ಲ ಒಂದು ದಿವಸದಲ್ಲಿ. ಯಾಕಂದ್ರೆ ಮಕ್ಕಳಂದ್ರೆ ಯಾರು? ದೇವರಿಗೆ ಸಮಾನ ಹೇಳ್ತೇವೆ, ಹೌದಾ? ಮಕ್ಕಳಂದ್ರೆ ದೇವರಿಗೆ ಸಮಾನ. ಯಾಕೆ ಮಕ್ಕಳು ದೇವರಿಗೆ ಸಮಾನ? ಮಕ್ಕಳ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇರುವುದಿಲ್ಲ, ಮುಗ್ಧ ಮನಸ್ಸು. ನೀವು ಮಕ್ಕಳ ಮನಸ್ಸಿಗೆ ಒಳ್ಳೆ ವಿಚಾರಗಳನ್ನು ಕೊಟ್ರೆ ಅವರು ಒಳ್ಳೆಯವರಾಗ್ತಾರೆ. ಸಣ್ಣ ಮಕ್ಕಳಿಗೆನೆ ಬೇಡದ ವಿಚಾರಗಳನ್ನ, ಅನವಶ್ಯಕ ಒಂದು ರೀತಿ ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳಿದ್ರೆ ಅವರು ದಾರಿ ತಪ್ಪತಕ್ಕಂತ ಕೆಲಸ ಆಗ್ತದೆ. ಹಾಗಿರುವಾಗ ನಮ್ಗೆ ಇಲ್ಲಿ ಇರ್ತಕ್ಕಂಥದ್ದು ಮಕ್ಕಳ ಮನಸ್ಸಿಗೆ ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗಬೇಕು. ಆ ನಿಟ್ಟಿನಲ್ಲಿ ಇಂತಹ ಚಿನ್ನರ ಚಿಲಿಪಿಲಿ ಅಂತ ಕಾರ್ಯಕ್ರಮ ಬೇರೆ ಬೇರೆ ಹೆಸರಿನಲ್ಲಿ ನಮ್ಮ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಆಗ್ತಾ ಇದೆ. ಇಲ್ಲಿ ನೀವು ಶಾಲೆಗಳಲ್ಲಿ ಕಲಿತಕ್ಕಂಥ ಪಠ್ಯ ಚಟುವಟಿಕೆಗಳೇನಿದೆಯಾ ಅದಕ್ಕೆ ಮಿಗಿಲಾಗಿ ಪಠ್ಯೇತರ ಚಟುವಟಿಕೆ ಇಲ್ಲಿ ಇರ್ತದೆ. ಹಾಗಿರುವಾಗ ಒಂದು ದಿವಸದಲ್ಲಿ ನಿಮಗೆ ಎಷ್ಟೆಲ್ಲ ಆಗ್ತದೆ? ಒಂದು 2-3 ಐಟಮ್ಗಳನ್ನ ಮಾಡಿಸ್ತಾರೆ, ಮನೋರಂಜನಾ ಆಟಗಳಿದೆ, ನಿಮ್ಮನ್ನು ಒಟ್ಟು ಒಂದು ರೀತಿ ಒಂದು ಸಂತೋಷದ ಕಡಲಲ್ಲಿ ತೇಲಾಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಇಬ್ಬರು ಸಾರ್ಗಳಿಗೂ ಮಾಡಲಿಕ್ಕಿದ್ದಾರೆ. ಈ ಮುಖಾಂತರ ನಮ್ಗೆ ಈ ಶಿಬಿರಗಳ ಉದ್ದೇಶ ಏನು? ಇದು ಬಹಳ ಪ್ರಮುಖ. ಮಕ್ಕಳನ್ನ ಈ ರೀತಿ ಒಟ್ಟಿಗೆ ಸೇರಿಸಿ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ, ನೋಡಿ, ನಾವು ಯಾರೂ ಕೂಡ ಹುಟ್ಟುವಾಗ ಅರ್ಜಿಯಾಗಿ ಹುಟ್ಟಿರ್ಲಿಲ್ಲ, ಗೊತ್ತಾನೆ? ನಾವು ಮನುಷ್ಯರಾಗಿ ಹುಟ್ಟಿರ್ತೀವಿ, ಮನುಷ್ಯರಾಗಿ ಬಾಳ್ಬೇಕಷ್ಟೇ, ಬೇರೆ ಯಾವ ವ್ಯತ್ಯಾಸ ನಮ್ಮಲ್ಲಿ ಇರಬಾರ್ದು. ಅಂತ ಸಂದರ್ಭದಲ್ಲಿ ಎಳೆಯ ಪ್ರಾಯದ ಮಕ್ಕಳಲ್ಲೇ ಮಾನವೀಯ ಗುಣಗಳನ್ನ, ಮನುಷ್ಯತ್ವದ ಗುಣಗಳನ್ನ ಬೆಳೆಸಲಿಕ್ಕೆ ಸಾಧ್ಯತೆ ಆಗ್ಬೇಕು. ಇಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ 10 ತಾಯಿಯ ಮಕ್ಕಳಿದ್ದೇವೆ, ಹೌದಲ್ವಾ? 10 ತಾಯಿಯ ಮಕ್ಕಳಿದ್ದೇವೆ. ಆದ್ರೆ ಮನಸ್ಸಲ್ಲಿ ಇರ್ಬೇಕು, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಹೌದಾನೆ? ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಆ ರೀತಿ ಬಾಳಿ ಬದುಕ್ತಕ್ಕಂಥ ಒಂದು ಸಮಾಜವನ್ನ ನಿರ್ಮಾಣ ಮಾಡಬೇಕಾದ್ರೆ ನಮಗೆ ಮಕ್ಕಳು ಬಹಳ ಮುಖ್ಯ. ಯಾಕೆ ಹೇಳಿ? ಭವಿಷ್ಯದ ಹರಿಕಾರರು ಯಾರು? ಮಕ್ಕಳು. ನೀವು ಈ ಭಾರತವನ್ನ, ಈ ಭವ್ಯ ಭಾರತದ ಭವಿಷ್ಯತ್ತಿನ ಹರಿಕಾರರು. ಈ ಸಮಾಜವನ್ನ ಒಂದು ಸುದೃಢವಾಗಿ ಕಟ್ಟಬೇಕಾದ್ರೆ ಭವಿಷ್ಯದ ಹರಿಕಾರರು ನೀವುಗಳು. ಹಾಗಿರುವ ನಿಮ್ಮನ್ನ ಈ ಸಮಾಜದಲ್ಲಿ ಸರಿಯಾದ ದಾರಿಯಲ್ಲಿ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಹಿರಿಯರಿಗಿದೆ, ಪೋಷಕರಿಗಿದೆ, ಶಿಕ್ಷಕರಿಗಿದೆ. ಹಾಗಿರುವಾಗ ಇಂಥ ಒಂದು ದಿವಸದ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಸಬೇಕು, ಇನ್ವಾಲ್ವ್ ಆಗಬೇಕು. ಶಿಕ್ಷಕರು ನಿಮ್ಮ ಜೊತೆ ಇರ್ತಾರೆ, ಪೋಷಕರು ನಿಮ್ಮ ಜೊತೆ ಇದ್ದಾರೆ, ಕೊನೆ ತನಕ ಅವರು ಕೂಡ ಇರ್ಬೋದು ಸಹಾಯ ಮಾಡಲಿಕ್ಕೆ ಮಕ್ಕಳ ಜೊತೆ. ಯಾಕಂದ್ರೆ ನನ್ನ ಒಂದು ಆಸೆ, ನಾವು ಜಿಲ್ಲೆಯ ಅನೇಕ ಕಡೆಗಳಿಂದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲಿ ಇದೇ ಶಾಲೆಯಲ್ಲಿ ಒಂದು ವಾರದ 4 ದಿವಸ 5 ದಿವಸದ ಒಂದು ಶಿಬಿರವನ್ನ, ಇಂಥ ಒಂದು ಕಾರ್ಯಾಗಾರ ಮಾಡ್ಲಿಕ್ಕೆ ಆಗಬೇಕು. ಇವತ್ತು ಪಿಲಾ ಶಾಲೆಯ ಇದೇ ಶಾಲೆಯ ಮಕ್ಕಳಿದ್ದಾರೆ. ಮುಂದಕ್ಕೆ ನಾವು ಮಾಡೋದಿದ್ರೆ ಇದೇ ಊರಿನ ಬೇರೆ ಬೇರೆ ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳಿದ್ದಾರೆ, ಅವರನ್ನ ಕರೀಬೇಕು. ಯಾಕಂದ್ರೆ ನಮ್ಮ ಊರಿನ ಮಕ್ಕಳೇ, ನೀವುಗಳು ಇದೇ ಊರಿನ ಮಕ್ಕಳು, ಅವರು ಇದೇ ಊರಿನ ಮಕ್ಕಳು. ಒಂದು ಮಿಕ್ಸಪ್ ಆಗಿ ನಾವುಗಳು ಅಂತ ಶಿಬಿರವನ್ನ ಭವಿಷ್ಯದ ದಿನದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಆಗಬೇಕು. ಅಂತ ಕಾರ್ಯಕ್ರಮಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಖಂಡಿತಕ್ಕೂ ನಮಗೊಂದು ವಿಶ್ವಾಸ ಇದೆ. ಇಲ್ಲ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ, ಅದೇ ರೀತಿ ಪೋಷಕರು ಕೂಡ ಖಂಡಿತಕ್ಕೂ ಸಹಕಾರ ನೀಡ್ತಾರೆ. ಯಾಕಂದ್ರೆ ನಾವು ಎನಿಸಿದಾಗೆ ನಮ್ಮ ಮಕ್ಕಳು ಇರೋಲ್ಲ. ಸಾಮಾನ್ಯ ತಂದೆ ತಾಯಿಗಳು ಮಕ್ಕಳನ್ನ ಯಾವಾಗ ನೋಡಿದ್ರು ಒಂದು ರೀತಿ ವೈಕ್ಲ ಪೇಜ ಆ ರೀತಿ ಮಾಡಬಾರ್ದು. ಈ ಶಿಬಿರದಲ್ಲಿ ಅವರು ಇನ್ವಾಲ್ವ್ ಆಗುವ ಮೂಲಕ ನಮ್ಗೇನು ಆಶ್ಚರ್ಯ ಆಗುತ್ತೆ, ನಮ್ಮ ಮಕ್ಕಳು ಇಷ್ಟೊಂದು ಬುದ್ಧಿವಂತರಿದ್ದಾರ, ಇಷ್ಟೊಂದು ಆಕ್ಟಿವ್ ಆಗಿದ್ದಾರೆ ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಮನುಷ್ಯರು ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯ ಪ್ರತಿಭೆ ಇರುತ್ತೆ. ಈಗ ನಿಮ್ಮಲ್ಲೂ ಕೂಡ ಮಕ್ಕಳಲ್ಲಿ ಒಂದು ಹಾಡಾಡುವಂಥದ್ದು, ಡಾನ್ಸ್ ಮಾಡ್ತಕ್ಕಂಥದ್ದು, ಚಿತ್ರ ಮಾಡ್ತಕ್ಕಂಥದ್ದು, ಭಾಷಣ ಮಾಡ್ತಕ್ಕಂಥದ್ದು, ಒಂದಲ್ಲ ಒಂದು ರೀತಿಯ ಪ್ರತಿಭೆ ಪ್ರತಿಯೊಬ್ಬ ಮನುಷ್ಯರಲ್ಲಿ ಇರುತ್ತೆ. ಪ್ರಶ್ನೆ ಇರುವುದೇನು? ಅದಕ್ಕೆ ನೀರೇನು ಪೋಷಣೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಇಷ್ಟೇ ಇರೋದು. ನಮ್ಮ ಮಕ್ಕಳ ಪ್ರತಿಭೆಯನ್ನ ಮೊದಲು ಪೋಷಕರ ಅರ್ಥ ಮಾಡಬೇಕು, ಶಾಲೆಗಳಲ್ಲಿ ಶಿಕ್ಷಕರ ಅರ್ಥ ಮಾಡಬೇಕು, ಆ ನಂತರ ಸಮಾಜ ಅರ್ಥ ಮಾಡುತ್ತೆ. ಆ ಮೂಲಕ ಪ್ರತಿಯೊಬ್ಬರಲ್ಲಿ ಇರ್ತಕ್ಕಂಥ
ಒಂದು ಏನು ಪ್ರತಿಭೆಗಳಿಗೆ, ಸುಪ್ತ ಪ್ರತಿಭೆಗಳಿಗೆ ಇಂಥ ಒಂದು ಶಿಬಿರಗಳು, ಮಕ್ಕಳ ಸಂತಸ ಕಲಿಕಾ ಕಾರ್ಯಾಗಾರಗಳು ಅದಕ್ಕೆ ನಾಂದಿ ಆಡಬೇಕು. ಅದನ್ನು ಗುರುತಿಸಿ ನೀರೆಲ್ಲ ಪೋಷಣೆ ಮಾಡ್ತಾ ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ಮಾಡೋಣ. ಈ ಕಾರ್ಯಾಗಾರ ಯಶಸ್ವಿ ಆದರೆ ಇದರ ಮುಂಚೂಣಿಯ ನಿಮಗೆ ಮಾಡಲಿಕ್ಕೆ ಭಾರಿ ಒಂದು ರೀತಿ ಭಾರಿ ಆಸಕ್ತಿಯನ್ನು ಉಳ್ಳಂಥವರು ನಮ್ಮ ಯಾದವರು. ಅವರು ಹೀಗೆ ನೂರಾರು ಮಕ್ಕಳಿಗೆ ಒಂದಲ್ಲ ಒಂದು ರೀತಿ ಮಕ್ಕಳ ಮೇಲೆ ಅತೀವಾದಂಥ ಪ್ರೀತಿ ಅವರಿಗೆ. ಖಂಡಿತಕ್ಕೂ ಕೂಡ ಈ ಶಿಬಿರ ಇವತ್ತು ಯಶಸ್ವಿ ಆದರೆ ಮುಂದಿನ ದಸರಾ ರಜೆಯಲ್ಲೂ ಕೂಡ ಒಂದು ರೀತಿಯ ದೊಡ್ಡ ಮಟ್ಟದ 3-4 ದಿವಸದ ಕಾರ್ಯಾಗಾರವನ್ನು ನಡೆಸೋಣ. ನಾವೆಲ್ಲ ಒಟ್ಟು ಸೇರೋಣ ಅಂತ ಹೇಳ್ತಾ ಪ್ರಾಸ್ತಾವಿಕವಾಗಿ ಇದರ ಮಹತ್ವವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದ ಬಗ್ಗೆ ಬಹಳ ಸವಿಸ್ತರವಾಗಿ ತಿಳಿಸಿಕೊಟ್ಟಿದ್ದೀರಿ ಸರ್, ತಮಗೆ ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯವರು ಈ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ನಮಸ್ತೆ. ಇಂದು ನಮ್ಮ ಶಾಲೆಯಲ್ಲಿ ಚಿಣ್ಣರ ಅಂಗಳ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಾರ್ಯಕರ್ತರಾದವರು ನಮ್ಮ ಇದರ ಅಂಬೇಡ್ಕರ್ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾದ ಯಾದವ್ ಅಸೇಗೋಳಿಯವರು. ತುಂಬ ವಿಷಯಗಳಲ್ಲಿ ನನ್ನ ಹತ್ರ ಅವರು ತುಂಬ ವಿಷಯವನ್ನು ಹಂಚಿಕೊಳ್ತಾರೆ. ಕಳೆದ ಒಂದು 4-5 ವರ್ಷಗಳಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮ್ಮ ಮಕ್ಕಳನ್ನು ವಿವಿಧ ರೀತಿಯಲ್ಲಿ ಅವರು ಅಲ್ಲಿ ಈ ಅಂಬೇಡ್ಕರ್ ಜನ್ಮದಿನದ ಪ್ರಯುಕ್ತ ನಡೆಯುವಂಥ ಸ್ಪರ್ಧೆಗಳಲ್ಲೆಲ್ಲ ತೊಡಗಿಸಿಕೊಂಡಿರುತ್ತಾರೆ. ತುಂಬ ಸಂತೋಷ. ಹಾಗೆ ಇವತ್ತು ನಮ್ಮ ಶಾಲೆಯನ್ನು ಸಾರಿಸಿದ್ದೀರಿ, ಅದಕ್ಕೂ ನಾನು ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ಅದರ ಜೊತೆ ಇರುವಂಥ ಎಲ್ಲರಿಗೂ ಸಹ ಆ ಒಂದು ಸಂಘದಲ್ಲಿ ಇದ್ದಾರೆ. ಈಗ ತುಂಬ ಮಂದಿ, ಈಗ ನಮ್ಮ ಸರ್ ಮಾತನಾಡಿದರು, ತುಂಬ ಒಳ್ಳೆಯ ವಿಷಯಗಳನ್ನು ಹೇಳಿದ್ದಾರೆ. ಖಂಡಿತವಾಗಿ ಈ ವಿಷಯಗಳು ನಮ್ಮ ಇಂದಿನ ಮಕ್ಕಳಿಗೆ ತುಂಬ ಅಗತ್ಯವಾಗಿ ಬೇಕಾಗಿದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಯಾರು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿದ್ದಾರೆ, 2 ಸರ್ಗಳಂತೇಳಿ ಹೇಳಿದ್ದೀರಿ. ಸರ್, ನಿಮಗೂ ಸಹ ಧನ್ಯವಾದವನ್ನು ಹೇಳ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಲಿ. ಖಂಡಿತವಾಗಿ ಮುಂದೆ ಏನಾದರೂ ಅಂತಹ ಅವಕಾಶ ಇದ್ದರೆ ನಮ್ಮ ಶಾಲೆಯಲ್ಲಿ ನಮ್ಮ SDMC ಅವರು ಖಂಡಿತ ನಿಮಗೆ ಸಹಕಾರವನ್ನು ಕೊಡುತ್ತಾರೆ. ಹಾಗೆ ನಮ್ಮ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ SDMC ಅವರಾಗಿರ್ಬೋದು, ನಮ್ಮ ಕೌನ್ಸಿಲರ್ ಆಗಿರ್ಬೋದು, ನಮ್ಮ ಪರ್ವೀನ್ ಮೇಡಮ್ ಆಗಿರ್ಬೋದು, ಎಲ್ಲದಕ್ಕೂ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಸಹ ನಾನು ಧನ್ಯವಾದವನ್ನು ಹೇಳ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತೇನೆ. ಧನ್ಯವಾದಗಳು. ನಮ್ಮ ಶುಭ ಹಾರೈಕೆಗಳಿಗೆ ಧನ್ಯವಾದಗಳು ಮೇಡಮ್. ಇದೀಗ ವೇದಿಕೆಯಲ್ಲಿರುವಂತಹ ಶ್ರೀಮತಿ ಚಂದ್ರಿಕಾ ಮೇಡಮ್ ಅವರು ನಿವೃತ್ತ ಮುಖ್ಯೋಪಾಧ್ಯಾಯಿನಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ ಕುಂತಲಗಿರಿ. ಇವರು ಒಂದೆರಡು ಮಾತುಗಳನ್ನಾಡಬೇಕು ಅಂತ ಕೇಳಿಕೊಟ್ಟೆ. ಚಿಣ್ಣರ ಚಿಲಿಪಿಲಿ 2026ನೇ ವರ್ಷದಲ್ಲಿ ನಡೆಯುವ ಶಾಲಾ ಪ್ರಾರಂಭದ ಸಮಯದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ನನ್ನ ಸಲುವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಟ್ರಸ್ಟ್ ಈ ಸಮಿತಿಯು ವಿದ್ಯಾರ್ಥಿಗಳಿಗಾಗಿ ಅನೇಕ ಚಟುವಟಿಕೆಗಳನ್ನು ಆಯೋಜಿಸುತ್ತಾ ಬಂದಿದೆ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಶಾಲಾ ಪ್ರಾರಂಭದಲ್ಲಿ ಅವರಿಗೆ ಪಠ್ಯಪುಸ್ತಕ, ಅವರಿಗೆ ಬೇಕಾದ ಶಾಲಾ ಉಪಕರಣಗಳನ್ನು ಒದಗಿಸುತ್ತಾ ಬಂದಿರುತ್ತದೆ. ಅದರ ಜೊತೆಗೆ ಸಹಪಠ್ಯ ಚಟುವಟಿಕೆಗಳನ್ನು ಕೂಡ ಆಯೋಜಿಸಿ ಮಕ್ಕಳ ವಿದ್ಯಾಭ್ಯಾಸದ ಕೌಶಲ್ಯಕ್ಕೆ ಪೂರಕವನ್ನು ಮಾಡುತ್ತಾ ಬಂದ ಒಂದು ಸಮಿತಿ. ಈ ಸಮಿತಿಯು ನಾನು ಕೊಣಾಜೆ ಶಾಲೆಯಲ್ಲಿ ಇರುವಾಗ ನಮ್ಮ ಶಾಲೆಯಲ್ಲೇ ಉದ್ಘಾಟನೆಗೊಂಡ ಸಮಿತಿಯು ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಯುವಕರನ್ನು ಕೂಡ ಒಟ್ಟು ಸೇರಿಸಿಕೊಂಡು ವಿವಿಧ ಚಟುವಟಿಕೆಗಳನ್ನು, ಆಟೋಟಗಳನ್ನು ನಡೆಸುತ್ತಾ ಬಂದು ಅವರಿಗೆ ವಿವಿಧ ರೀತಿಯ ಪ್ರೋತ್ಸಾಹಗಳನ್ನು ನೀಡುತ್ತಾ ಬಂದಿದ್ದಾರೆ. ಅಲ್ಲದೆ ನಮ್ಮ ಈ ಸಮಿತಿಯ ಸ್ಥಾಪಕ ಅಧ್ಯಕ್ಷರಾದ ಯಾದವ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅಥವಾ ಈ ಸಮಿತಿಯಲ್ಲಿ ಸತತವಾಗಿ ನಿರಂತರವಾಗಿ ತನ್ನನ್ನು ತೊಡಗಿಸಿಕೊಂಡು ಬಂದಿದ್ದಾರೆ. ಅವರ ಕೆಲಸದ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಈ ಸಮಿತಿಯ ವತಿಯಿಂದ ಸಮಾಜಕ್ಕೆ ಕೊಡುತ್ತಾ ಬಂದಿದ್ದಾರೆ. ಈ ಸಮಿತಿಯು ಇನ್ನೂ ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗಲಿ. ಇದರ ಉಪಯೋಗವು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಸಮಾಜದ ಮಕ್ಕಳಿಗೆ ಸಾಕಷ್ಟು ಸಿಗಲಿ. ನಮ್ಮ ಮಕ್ಕಳಿಗೆ ಒಳ್ಳೆಯ ಕೌಶಲ್ಯವನ್ನು ತುಂಬಲಿ, ಸಂತೋಷವನ್ನು ಕೊಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಈಗ ಈ ಕಾರ್ಯಕ್ರಮದಲ್ಲಿ ನಮ್ಮ SDMC ಉಪಾಧ್ಯಕ್ಷರಾದ ನಂದಾದೀಪ ಅವರು ಆಸೀನರಾಗಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನಾಡಬೇಕು ಅಂತ ಕೇಳ್ತಾರೆ. ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ನನ್ನ ಶುಭೋದಯಗಳು.
ಇವತ್ತು ಚಿನ್ನರ ಚಿಲಿಪಿಲಿ ಅಂದರೆ ಅಂಬೇಡ್ಕರ್ ವಿದ್ಯಾನಿಧಿ ಟ್ರಸ್ಟ್ ಅವರ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಹಿಂದೆ ಕೂಡ ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನು ನಮಗೆ ನೀಡಿದ್ದಾರೆ. ಅಂಬೇಡ್ಕರ್ ಜಯಂತಿಯಲ್ಲಿ ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಮತ್ತು ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಿ ಮಕ್ಕಳಲ್ಲಿರುವ ಒಂದು ಒಳ್ಳೆಯ ಅವರ ಗುಣಗಳನ್ನು, ಅವರಲ್ಲಿರುವ ಒಂದು ಪ್ರತಿಭೆಗಳನ್ನು ಹೊರತರಲಿಕ್ಕೆ ಅವರು ತುಂಬ ಒಂದು ಒಳ್ಳೆಯ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅದು ಯಶಸ್ವಿಯಾಗಿದೆ ಕೂಡ. ಹಾಗೆ ಈಗ ಪುನಃ ಅವರೊಂದು ಚಿನ್ನರ ಚಿಲಿಪಿಲಿ ಹೇಳುವ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಅವುಗಳನ್ನು ಉದ್ಘಾಟನೆ ಮಾಡಿ ವಿವಿಧ ಶಾಲೆಗಳಲ್ಲಿ ನಡೆಸಿ ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಹೊರತರಲಿಕ್ಕೆ ತುಂಬ ಶ್ರಮ ಪಡ್ತಾ ಇದ್ದಾರೆ. ಈ ಕಾರ್ಯಕ್ರಮವು ಹೀಗೆ ಮುಂದುವರಿಯಲಿ ಮತ್ತು ಯಶಸ್ಸನ್ನು ಕಾಣಲಿ ಮತ್ತು ಮಕ್ಕಳ ಪ್ರತಿಭೆಯನ್ನು ಹೊರತರಲಿಕ್ಕೆ ಅವರಿಗೆ ಎಲ್ಲ ಪ್ರೋತ್ಸಾಹಗಳನ್ನು ನಾವು ನೀಡಲಿಕ್ಕೆ ಸಹಾಯ ಮಾಡ್ತೇವೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಇದೊಂದು ಕಾರ್ಯಕ್ರಮ ಚಿನ್ನರ ಚಿಲಿಪಿಲಿ ಅಂತ 26. ಈ ಕಾರ್ಯಕ್ರಮ ನಾವು ಚಾಲನೆ ಕೊಡಲು ನನಗೆ ಒಂದು ದಿವಸ ನಮ್ಮ ಚಿನ್ನರ ಚಾವಡಿ ಇದರ ಸಂಯೋಜಕರಾಗಿರುವ ಶ್ರೀ ಸುನಿಲ್ ಬಜಲ್ ಇವರು ಮಂಗಳೂರಿನ ಅಲಸಸ್ ಕಾಲೇಜಲ್ಲಿ ಚಿನ್ನರ ಚಾವಡಿ ಕ್ಯಾಂಪ್ ಆಗ್ತಿತ್ತು. ನಾನು ಕರೆ ಮಾಡಿದಾಗ ಬನ್ನಿ ಯಾದವರೇ ಅಂತ ನನ್ನನ್ನು ಕರೆದು ನಾನು ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಮಕ್ಕಳೆಲ್ಲರೂ ಒಟ್ಟಾಗಿ ಆ ಚಿನ್ನರ ಚಾವಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ರು ಸರ್. ಆವಾಗಲೇ ತಕ್ಷಣ ನಮ್ಮ ಗಮನಕ್ಕೆ ಒಂದು ತಂದರು, ಯಾವ್ದಾದ್ರು ನೀವು ಕೂಡ ಒಂದು ಚಾಲನೆ ಕೊಡಿ. ಆಯಿತು ಸರ್, ನಾವು ಕೊಡ್ತೇವೆ, ಮಕ್ಕಳಿಗಾಗಿ ನಾವು ಚಾಲನೆ ಕೊಡ್ತೇವೆ ಅಂತ ಏಕಪಕ್ಷವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಖಾಲಿ 26 ದಿವಸ ಆಯಿತು. ಇವತ್ತಿಗೆ 26 ದಿವಸದಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದೇವೆ. ಯಾಕೆ ಗೊತ್ತಂದರೆ ಈಗ ಮಕ್ಕಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದೆ ನೀವು ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಎಲ್ಲರೂ ಸಂತೋಷವಾಗಿ ಇರಬೇಕಂತ ನಮ್ಮ ಒಂದು ಈ ಟ್ರಸ್ಟಿನ ಒಂದು ಆಶ್ರಯ. ಏಕೆಂದರೆ ನಾವು ಈಗಾಗಲೇ ತುಂಬ ಕಾರ್ಯಕ್ರಮ ಮಾಡಿದ್ದೇವೆ. ಏಕೆಂದರೆ ಈ ಜೂನು ತಿಂಗಳಲ್ಲಿ ಈಗಾಗಲೇ ಒಂದು 6 ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಿ ಮುಗಿಸಿದ್ದೇವೆ. ಶಿಕ್ಷಣ ಶಿಬಿರ ಮತ್ತು ಕೆಲವು ಶಾಲೆಗೆ ಹೋದಾಗ ವಿದ್ಯಾರ್ಥಿಗಳಿಗೆ ನಮ್ಮನ್ನು ಆಡಿಸಿಲ್ಲ ಅಂಬೇಡ್ಕರ್ ಜಯಂತಿಗೆ, ಆದರೂ ಸಹ ನಾವು ಮೊನ್ನೆ ಆಡಿಸಿ ಅವರಿಗೆ ಪ್ರೈಸ್ ಕೊಟ್ಟಿದ್ದೇವೆ. ಯಾಕೆ ಮಕ್ಕಳಿಗಿರುವ ಒಂದು ಆಸೆಯನ್ನು ನಾವು ನಮ್ಮಲ್ಲಿ ಆಗುವಷ್ಟು ನಾವು ಅದನ್ನು ಯಾವತ್ತೂ ನಾವು ಮಕ್ಕಳಿಗೆ ಪ್ರಯೋಜನವನ್ನು ಕೊಡ್ತೇವೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಮಾತಾಡಲಿಕ್ಕೆ ಟೈಮ್ ಇಲ್ಲ. ಏಕೆಂದರೆ ಕಾರ್ಯಕ್ರಮ ನಿಮಗಿರೋದು ಚಿನ್ನರ ಚಿಲಿಪಿಲಿ. ನಾವು ಅದಕ್ಕಾಗಿ ಈಗ ಚಾಲನೆ ಕೊಡ್ತಾ ನಾವು ನನ್ನ 1-2 ಮಾತನ್ನು ಹೇಳಿ ಮುಗಿಸ್ತೇವೆ. ನಮ್ಮ ಶಾಲೆಯ ಬಗ್ಗೆ ಬಹಳ ಅಭಿಮಾನ ಇಟ್ಟುಕೊಂಡು ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಕೂಡ ಆಯೋಜಿಸಿದ್ದಾರೆ. ನಮಗೆ ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆಯನ್ನು ನಮ್ಮ ಪ್ರೇಮಲತಾ ಟೀಚರ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮುದ್ದು ಮಕ್ಕಳಿಗೂ ಹಾಗೂ ಪೇರೆಂಟ್ಸ್ಗಳಿಗೂ ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಟ್ರಸ್ಟ್ ಇವರ ವತಿಯಿಂದ ಆಯೋಜಿಸಲ್ಪಟ್ಟಂತಹ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮದ ಈ ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಧನ್ಯವಾದ ಸಮರ್ಪಣೆ. ಈ ಸಂದರ್ಭದಲ್ಲಿ ಮೊದಲಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಮೊದಲು ಹೆಜ್ಜೆಯನ್ನಿಟ್ಟಂತಹ ಈ ಟ್ರಸ್ಟಿನ ಸ್ಥಾಪಕಾಧ್ಯಕ್ಷರು ಆದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀ ಯಾದವ ಸ್ಥಾಪಕಾಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಟ್ರಸ್ಟ್ ಉಳ್ಳಾಲ ತಾಲೂಕು ಇವರಿಗೆ ನಾನು ಮೊದಲಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅವರ ಬಗ್ಗೆ ಹೇಳುತ್ತಿದ್ದರೆ 4-5 ವರ್ಷಗಳಿಂದ ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿದ್ದುಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ ಪ್ರಯುಕ್ತ ನಡೆಸಲ್ಪಡುವಂತಹ ಎಲ್ಲ ಕಾಂಪಿಟೇಷನ್ಸ್ಗಳನ್ನು ಕಳೆದ ವರ್ಷಕ್ಕಿಂತ ಈ ವರ್ಷ ಮೊನ್ನೆ ನನಗೆ ಹೆಚ್ಚು ಕಾಂಪಿಟೇಷನ್ಗಳನ್ನು ಆಯೋಜಿಸಿ ನಮ್ಮ ಶಾಲಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಉತ್ತಮವಾದಂತಹ ಕಾರ್ಯಕ್ರಮ ಏಪ್ರಿಲ್ 14ಕ್ಕೆ ಅಲ್ಲಿ ಏರ್ಪಡಿಸಿ
ನಮ್ಮ ನಿರಂತರ ಸಂಪರ್ಕದಲ್ಲಿರುವಂತಹ ಅವರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಪೂರಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂತಹ ಶ್ರೀಯುತ ಸುನೀಲ್ ಕುಮಾರ್ ಸರ್ ಅವರ ಮಾತನ್ನು ಕೇಳಿ ನಾನು ಮಕ್ಕಳಾಗಿದ್ದರೆ ಒಳ್ಳೆಯದಾಗಿತ್ತೇನೋ ಅಂತ ಅನಿಸಿತು. ಅವರ ಕಾರ್ಯಕ್ರಮ ಅಷ್ಟು ಚೆನ್ನಾಗಿರ್ಬೋದು, ಅವರ ಮಾತುಗಳನ್ನು ಕೇಳಿದಾಗಲೇ ಹಾಗೆ ಅನಿಸಿತು ನನಗೆ. ಅವರಿಗೆ ಕೂಡ ನಮ್ಮ ಶಾಲಾ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇನ್ನು ನಮ್ಮ ಶಾಲೆಯ ಹಿರಿಯರಾದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಮಕ್ಕಳೊಂದಿಗೆ ಯಾವಾಗಲೂ ಲವಲವಿಕೆಯಿಂದ ಇದ್ದು ಮಕ್ಕಳ ಪ್ರೀತಿಗೆ ಪಾತ್ರರಾದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಶ್ರೀಮತಿ ಗ್ರೇಟಾ ಮೇಬಲ್ ಡಿಸೋಜ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದವರು ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸೋಮೇಶ್ವರ ಪುರಸಭೆಯ ನಮ್ಮ ಈ ವಾರ್ಡಿನ ಕೌನ್ಸಿಲರ್ ಆದಂತಹ ಶ್ರೀಮತಿ ಪರ್ವೀನ್ ರವರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದಂತಹ ಶ್ರೀಮತಿ ಚಂದ್ರಿಕಾ ಮೇಡಮ್ ಅವರು ನಿವೃತ್ತ ಮುಖ್ಯೋಪಾಧ್ಯಾಯಿನಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ ಕುಂಟಲಗಿರಿ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಮತಿ ಕವಿತಾ ಮೇಡಮ್, SBI ಲೈಫ್ ಕಾರ್ಯಕರ್ತೆ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಿದ್ದು ನಮ್ಮೊಂದಿಗೆ ಯಾವತ್ತೂ ಇದ್ದು ನಮ್ಮನ್ನು ಸದಾ ನಿರಂತರವಾಗಿ ಪ್ರೋತ್ಸಾಹಿಸುತ್ತಿರುವಂತಹ ನಮ್ಮ ಶಾಲೆಯ SDMC ಉಪಾಧ್ಯಕ್ಷರು ಶ್ರೀಮತಿ ನಂದಾದೀಪ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ, ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಪ್ರವೀಣ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಪೂರಕವಾದಂತಹ ಧನ್ಯವಾದಗಳನ್ನು ಅವರಿಗೆ ಕೂಡ ಅರ್ಪಿಸ್ತಾ ಇದ್ದೇವೆ. ಶ್ರೀಮತಿ G. ಸುರೇಖಾ ಸಾಮಾಜಿಕ ಕಾರ್ಯಕರ್ತೆಯರು ಬೆಳಗ್ಗೆ ಬೇಗ ಬಂದಿದ್ದಾರೆ, ನಮ್ಮ ಜೊತೆಗಿದ್ದರೆ ಇದ್ದಾರೆ. ಈ ಕಾರ್ಯಕ್ರಮ ಬಹುಶಃ ನಾವು ಸ್ಟಾರ್ಟ್ ಮಾಡುವಾಗ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಜೊತೆಗೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಧ್ಯಮದವರು ಆಸಿಫ್ ರವರು, ಅವರು ಮೊದಲಿಂದಲೂ ಪರಿಚಿತರಾದರೆ ಅವರಿಗೆ ನನಗೆ ಅವರ ಹೆಸರು ಗೊತ್ತಿಲ್ಲ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ವ್ಯಕ್ತಿಗಳಾಗಿ ಆಗಮಿಸಿದವರು ನವೀನ್ ಅಡ್ಕರ್ ಸರ್, ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಅನುಪಸ್ಥಿತಿಯಲ್ಲಿರುವಂತಹ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ನಮ್ಮ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಡಾಕ್ಟರ್ UT ಖಾದರ್ ಸರ್, ಹಾಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾರಣ ನಿಮಿತ್ತ ಬರಲಿಕ್ಕಾಗಲಿದೆ ಈ ಕಾರ್ಯಕ್ರಮಕ್ಕೆ. ಅವರಿಗೂ ಕೂಡ ಅವರ ಅನುಮತಿ ಇಲ್ಲದೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಅನುಮತಿ ಇದ್ದುಕೊಂಡು ಈಗ ಮಾಡ್ತಾ ಇದ್ದೇವೆ. ಅದರ ಅನುಪಸ್ಥಿತಿಯಲ್ಲಿ ಅವರಿಗೆ ಪೂರಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನಮ್ಮ ಪೋಷಕರು, ಮಕ್ಕಳು, ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಶಿಕ್ಷಕ ವೃಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ.